ಮಂಗಳೂರಿನ ಶ್ರೀನಿವಾಸ್ ಯೂನಿವರ್ಸಿಟಿಯ ವಾರ್ಷಿಕ ಕ್ರೀಡೋತ್ಸವವು ಪಾಂಡೇಶ್ವರದ ಪೊಲೀಸ್ ಮೈದಾನದಲ್ಲಿ ನಡೆಯಿತು. ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಮಂಗಳೂರಿನ ಪಾಂಡೇಶ್ವರದ ಪೊಲೀಸ್ ಮೈದಾನದಲ್ಲಿ ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಕ್ರೀಡಾಕೂಟವನ್ನು ಶ್ರೀನಿವಾಸ ಯೂನಿವರ್ಸಿಟಿಯ ಆಡಳಿತ ಮಂಡಳಿಯ ಸದಸ್ಯರಾದ ಸುಧಾಕರ ಜೋಶಿ ಅವರು ಚಾಲನೆ ನೀಡಿದರು. ಬಳಿಕ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಗಣ್ಯರು ಪಥಸಂಚಲನದ ಗೌರವ ವಂದನೆ ಸ್ವೀಕರಿಸಿದರು. ರಾಷ್ಟ್ರೀಯ ಮಟ್ಟದ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ಪ್ರಶಸ್ತಿ ವಿಜೇತೆ ಶಿರಿನ್ ಅವರು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. Students of Srinivas Group of Colleges and Srinivas University hereby affirm a total faith in the spirit of healthy competition and swear upon the hoary tradition of Indian sports that we shall, on this momentous occasion of our annual sports day, we participate to the best of our abilities, endurance and sense of fraternity. ಇದೇ ವೇಳೆ ಶ್ರೀನಿವಾಸ ಯೂನಿವರ್ಸಿಟಿಯ ಆಡಳಿತ ಮಂಡಳಿಯ ಸದಸ್ಯರಾದ ಸುಧಾಕರ ಜೋಶಿ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆ ಕ್ರೀಡೆಗೆ ಬಹಳ ಪ್ರಾಮುಖ್ಯತೆಯನ್ನ ಕೊಡಬೇಕು ಎಂದು ಹೇಳಿದರು. ದೈಹಿಕ ಶಿಕ್ಷಣದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ಹೇಳಿದರು. We have to practice all kind of your exercises, and I think you are on the shoes to go to participate in the sports. My dear students, this is the sacred period of your life, because childhood and studenthood, in both you have a secure hands behind you to give you security, roving eyes around you to see you whether you are excelling in life, by parents, by faculty, by university, everything. So enjoy it to the maximum. ನಂತರ ಎ ಶ್ಯಾಮರಾಮ್ ಫೌಂಡೇಶನ್ನ ಉಪಾಧ್ಯಕ್ಷರಾದ ಮತ್ತು ಶ್ರೀನಿವಾಸ ಯೂನಿವರ್ಸಿಟಿಯ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ಎ ಶ್ರೀನಿವಾಸ್ ರಾವ್ ಮಾತನಾಡಿ, ವಾರ್ಷಿಕ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಭಾಗವಹಿಸಬೇಕು ಎಂದು ಹೇಳಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. I know that when you are in the field it's a hard work, and my personal opinion is not only the classroom study, whenever there is opportunity go to the field, because you'll be used to this resistance power, whatever is there you will be used to that. I do not want to take much of your time. I would like to wish all of you good luck, and let you all win this game by gaining the experience. ಈ ಸಂದರ್ಭ ಶ್ರೀನಿವಾಸ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಡಾಕ್ಟರ್ ಪಿಎಸ್ ಹೈತಾಳ್, ಎಸ್ಸಿಎಚ್ಎಂನ ಡೀನ್ ಪ್ರೊಫೆಸರ್ ಸ್ವಾಮಿನಾಥನ್ ಎಸ್, ಎಸ್ಸಿಪಿಟಿಯ ಡೀನ್ ಡಾಕ್ಟರ್ ಎಸ್ ರಾಜಶೇಖರ್, ಎಸ್ಇಡಿ ಡೀನ್ ಡಾಕ್ಟರ್ ಜಯಶ್ರೀ ಕೆ, ಫಿಸಿಕಲ್ ಡೈರೆಕ್ಟರ್ ಸುಪ್ರಿಯಾ ಅಡಿಗ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.